ಹಾಸ್ಯದೊಂದಿಗೆ ಉತ್ತಮ ಸಂದೇಶವನ್ನು ಹೊಂದಿರುವ ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿ ಬ್ರೋ ತುಳು ಸಿನಿಮಾ ಇಂದು ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದ್ದು ಮಂಗಳೂರು, ಉಡುಪಿ, ಬೆಂಗಳೂರು, ಮೈಸೂರು ಹಾಗೂ ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಏಕಕಾಲದಲ್ಲಿ 26 ಚಿತ್ರಮಂದಿರಗಳಲ್ಲಿ ತೆರೆಯನ್ನ ಕಂಡಿದೆ. ಕೊರೋನಾ ನಡುವೆಯೂ ಚಿತ್ರ ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿ ರಸಿಕರು ಆಗಮಿಸಿದ್ರು. ಸೂರಜ್ ಶೆಟ್ಟಿ ನಿರ್ದೇಶನದ ಹರೀಶ್ ಶೇರಿಗಾರ್ ನಿರ್ಮಾಣದ ಚಿತ್ರಕ್ಕೆ ಮೊದಲ ದಿನವೇ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದು ಮಂಗಳೂರಿನ ಭಾರತ್ ಮಾಲ್ ಬಿಗ್ ಸಿನಿಮಾಸ್ನಲ್ಲಿ ವಿಶೇಷವಾಗಿ ಗಣ್ಯರಿಗೆ ಪ್ರೀಮಿಯರ್ ಶೋ ಏರ್ಪಡಿಸಲಾಗಿತ್ತು. ಸಿನಿಮಾ ನೋಡಿದವರು ಎಲ್ಲರೂ ಕೂಡ ಚಿತ್ರದ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಪ್ರೀಮಿಯರ್ ಶೋಗೆ ವಿಶೇಷ ಆಹ್ವಾನಿತರಾಗಿ ಮಂಗಳೂರಿನ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಆಗಮಿಸಿದ್ರು. ಈ ಸಂದರ್ಭ ಮಾತನಾಡಿದ ಆಯುಕ್ತರು, ಇಂಗ್ಲಿಷ್ ಸಿನಿಮಾ ಬಹಳನೇ ಅದ್ಭುತವಾಗಿ ಮೂಡಿಬಂದಿದೆ. ಇದೇ ಮೊದಲ ಬಾರಿ ಥಿಯೇಟರ್ನಲ್ಲಿ ನಾನು ತುಳು ಸಿನಿಮಾ ನೋಡಿದ್ದು. ಅದು ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿ ಬ್ರೋ ಸಿನಿಮಾ ಆಗಿದೆ. ಹಿಂದಿ, ಕನ್ನಡ ಯಾವ ಭಾಷೆಗೂ ತುಳು ಸಿನಿಮಾ ಕಡಿಮೆ ಇಲ್ಲ ಅಂತ ಹೇಳಿದ್ರು. ಪ್ರೀಮಿಯರ್ ಶೋನಲ್ಲಿ ತುಳು ಚಿತ್ರರಂಗದ ಧರ್ಮಪಾಲ್ ದೇವಾಡಿಗ, ಡಾಕ್ಟರ್ ದೇವರಾಜ್, ಭೋಜರಾಜ್ ವಾಮಂಚೂರು, ಪೃಥ್ವಿ ಅಂಬರ್, ವಿಸ್ಮಯ ವಿನಾಯಕ್, ನವ್ಯ ಪೂಜಾರಿ, ಮಣಿಕಾಂತ್ ಕದ್ರಿ, ಪ್ರಕಾಶ್ ಪಾಂಡೇಶ್ವರ, ಶ್ರೀನಿವಾಸ್ ಶೇರಿಗಾರ್, ವಾಮನ್ ಮರೋಳಿ, ವೇಣಿ ಮರೋಳಿ, ಪ್ರಕಾಶ್ ಶೇರಿಗಾರ್, ಚಿತ್ರದ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ, ಪತ್ರಕರ್ತ ಬಾಳ ಜಗನ್ನಾಥ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ನಗರದ ರಾಮಕಾಂತಿ ಥಿಯೇಟರ್ನಲ್ಲೂ ಚೆಂಡನಾದದ ಮೂಲಕ ಸಿನಿಮಾಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿ ಬ್ರೋ ಸೂರಜ್ ಶೆಟ್ಟಿ ನಿರ್ದೇಶನದ ಸಿನಿಮಾದಲ್ಲಿ ಉದ್ಘಾಟನೆ ಮಾಡುವುದಲ್ಲ. ಇನ್ನು ಫಸ್ಟ್ ಶೋ ಎಂಕ್ಲೋಜಿ ಎಡ್ಡೆ ಸಿನಿಮಾ ಕೊಡ್ತಾ ಒಂದು ಫಸ್ಟ್ ಕ್ಲಾಸ್ ಸಿನಿಮಾ ಮಾಡ್ತಾ ಒಂದು ಎಡ್ಡೆ ಕ್ವಾಲಿಟಿ ಕೊಡಿಯ ಆಗಿ ಬೋಡ ಫ್ರೆಂಚಿನ ಪ್ರಚಾರ ಮಾಡ್ತಿದ್ದು ಥಿಯೇಟರ್ ಮುಟ್ಟ ಎದನ್ನು ಬರ್ತಾ ನನ್ನ ಪೂರ ಜನಗಳ ಕೈ ಟೊಪ್ಪಲು ఒక ಮಾಧ್ಯಮ ಮಿತ್ರರ ಕೈ ಟೊಪ್ಪಲು ನಿಮ್ಮ ಸಿನಿಮಾ ಗೆದ್ದವಲ್ಲ. ಹರೀಶ್ ಶೇರಿಗಾರ್ ಸಮಾಜಕ್ಕೆ ಭಾರಿ ಹೇಳಿ ಕೆಲಸ ಮಾಡ್ತಾರೆ. ಜನ ಒಂದು ಮಲ್ಲ ದಾನಿ ಅವತ್ತಂದ್ರೆ ಮಲ್ಲ ಸಿಂಗರ್ ಮಾತೆರೆಗಳ ಒಂದು ಮನಸ್ಸು ಸಂತೋಷ ಪಡೋಕೆ ಜೀವನ ಅರ್ಣ ಮಲ್ಲ ఒక ಬಿಸ್ನೆಸ್ ಮ್ಯಾನ್ ಆದ ಅದಕ್ಕೆ ದೇವರು ಉತ್ತರೋತ್ತರ ಬೆಳಗಾದ ಇಂಜಿತರ ಪಿಕ್ಚರ್ ನನ್ನೆಲ್ಲ ತುಳು ಭಾಷೆ ಸಮರ್ಪಣೆ ಮಲ್ಪಡ ದೇವರ ಪ್ರಾರ್ಥನೆ. ಹರೀಶ್ ಶೇರಿಗಾರ್ಗಳ ಡೈರೆಕ್ಟರ್ ಸೂರಜ್ ಶೆಟ್ಟಿಗಳ ಈ ಪಿಕ್ಚರ್ ಎಂಟು ಪುದೆ ಬರೋದು ಆಗ ಇಲ್ಲಿ ಫಸ್ಟ್ ತುಳು ಪಿಕ್ಚರ್ ಇನ್ನು ಎಂದೆಲ್ಲ ನಿಜವಾಗ್ಲಾರಿಗೆ ನೆಕ್ಸ್ಟ್ ಕೂಡ ಎರಡು ಮೂರು ತುಳು ಪಿಕ್ಚರ್ ಮನಸ್ಸನ್ನು ಬಂತೇವೆ ಅಂಚೆ ಆರೋಗ್ಯ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತದೆ ಈ ಚಿತ್ರವನ್ನು ಕೆಂದರ್ಕೊಳ್ಳಿ. ಒಬ್ಬೇ ವಿಷಯ ಕಾಂಪ್ರಮೈಸ್ ಒಂದು ಮಂದಿನ ಸಿನಿಮಾ ಪಂಡ ಇಂಗ್ಲಿಷ್ ಅರವಿಂದ ನೋಡೋದು ಅವಿನನ್ನೇ ಭೋಜನೆ ಬಾರಿ ಪೊರ್ಲುಡು ಆಕ್ಟ್ ಮಾಡ್ತದೆ. ಈಗಲಿಂದ 2 ಗಂಟೆ 20 ನಿಮಿಷ ಬಾರಿ ಪೊರ್ಲುಡು ತೇಲ್ಪವರಲ್ಲಿ ಇದು ಮಾತಾಗಿಲ್ಲ. ಸರ್ವ ತುಳು ಕಲಾಭಿಮಾನಿಗಳು ಚಿತ್ರಾಭಿಮಾನಿಗಳು ಧೈರ್ಯ ಬಂದ ಚಿತ್ರ ಅಂತೂ ನಿಮಗೆ ಇಷ್ಟ ಆದ ಬಾಕಿದಲ್ಲಿ ತೆರೆಪಾದ ಈ ಚಿತ್ರ ಗೆದ್ದವ. ಇಂಗ್ಲಿಷ್ ಎಂಕ್ಲೆಗ್ ಅಂತ ಒಂದು ತುಳು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಸೂರಜ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಹರೀಶ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿದೆ. ಎಲ್ಲ ತುಳು ಚಿತ್ರರಂಗದ ಕಲಾವಿದರು ಸೇರಿ ಒಂದು ಚಿತ್ರವನ್ನು ಮಾಡಿದ್ದಾರೆ. ನಮ್ಮ ದಿಯಾ ಖ್ಯಾತಿಯ ಪೃಥ್ವಿ ಅಂಬೂರು ಇದ್ದಾರೆ. ಅವ್ರು ಭಾಳಷ್ಟು ಜನ ಕಲಾವಿದರು ಸೇರಿ ಮಾಡಿದ್ದಾರೆ. ಎಲ್ಲರೂ ಶುಭವಾಗಿ ತುಳು ಚಿತ್ರ ಭಾಳ ಉತ್ಕೃಷ್ಟವಾಗಿ ಇನ್ನು ಹೆಚ್ಚು ಸಿನಿಮಾಗಳು ಮೂಡಿಬರಲಿ. ಇದು ಭಾಳ ಸೀಮಿತವಾಗಿರುವಂಥ ಮಾರ್ಕೆಟ್. ಒಳ್ಳೆ ಚಲನಚಿತ್ರಗಳು ಮೂಡಿ ಬಂದಾಗ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆದರೆ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ಗಳಿಗೆ ಗ್ರೋ ಆಗಲಿಕ್ಕೆ ಅವಕಾಶ ಇರುತ್ತೆ. ತುಳು ಚಿತ್ರಗಳು ಭಾಳ ಕಾಮಿಡಿ ಇರುತ್ತೆ ಅಂತ ಕೇಳಿದ್ದೀನಿ. ಶುಭವಾಗಿ ಚಿತ್ರತಂಡಕ್ಕೆ